ವಿದ್ಯಾರ್ಥಿಗಳನ್ನ ಗದ್ದೆ ಕಾರ್ಯದಲ್ಲಿ ತೊಡಗಿಸಿಕೊಂಡ ಕೃಷಿಕರಿಗೆ ಸ್ಫೂರ್ತಿಯನ್ನ ತುಂಬಿಸುವ ಕಾರ್ಯ ಜಿಲ್ಲೆಯಾದ್ಯಂತ ಆಗ್ತಲೇ ಇದೆ. ಆದರೆ ಇದೀಗ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸುವ ಸಲುವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಪ್ರಾಚಾರ್ಯರ ಸಂಘದ ನೇತೃತ್ವದಲ್ಲಿ ಜಿಲ್ಲೆಯ 30 ಮಂದಿ ಪ್ರಾಂಶುಪಾಲರು ಮತ್ತು ಉಪನ್ಯಾಸಕರು ವಿದ್ಯಾರ್ಥಿಗಳು ಬೆಳೆಸಿದ ಭತ್ತದ ಪೈರು ಕಟಾವಿನಲ್ಲಿ ಕೈಜೋಡಿಸುವ ಮೂಲಕ ಮಾದರಿಯಾದರು. ಅಂಬಿಕಾ ರೋಡ್ ಬಾದ್ರೆ ಸುಮಾರು 2 ಎಕರೆ ಗದ್ದೆಗಳಲ್ಲಿ ವಿದ್ಯಾರ್ಥಿಗಳು ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳು ಸೇರಿಕೊಂಡು ನಾಟಿ ಕಾರ್ಯ ನಡೆಸಿತ್ತು. ಒಂದು ಗದ್ದೆಯಲ್ಲಿ ಗೋರಿಗುಡ್ಡ ಕಿಟ್ಟಲ್ ಮೆಮೋರಿಯಲ್ ಕಾಲೇಜಿನ ಸುಮಾರು 40 ಮಂದಿ ವಿದ್ಯಾರ್ಥಿಗಳು 3 ತಿಂಗಳ ಹಿಂದೆ ನಾಟಿ ಕಾರ್ಯದಲ್ಲಿ ಭಾಗವಹಿಸಿದ್ರು. ಅದರ ಭತ್ತದ ಪೈರಿನ ಕಟಾವಿನಲ್ಲಿ ಜಿಲ್ಲೆಯ ವಿವಿಧ ಕಾಲೇಜುಗಳ ಪ್ರಾಂಶುಪಾಲರು ಹಾಗೂ ಉಪನ್ಯಾಸಕರು ಕೈಜೋಡಿಸಿದ್ರು. ಬೆಳಗ್ಗೆ 8 ಗಂಟೆಯಿಂದ ಕಟಾವು ಕಾರ್ಯದಲ್ಲಿ ಭಾಗವಹಿಸಿದ ಸಂಘದ ಕಾರ್ಯಕರ್ತರು ಮಧ್ಯಾಹ್ನದವರೆಗೆ ಸುಡು ಬಿಸಿಲಿನಲ್ಲಿ ಭಾಗವಹಿಸಿದ್ರು. ಹಲವರು ಕೃಷಿಕರ ಮಕ್ಕಳೇ ಆಗಿದ್ದಾರೆ. ಆದುದರಿಂದ ಕೃಷಿ ಕಾರ್ಯದಲ್ಲಿ ತೊಡಗಿಸಿಕೊಂಡ ಅನುಭವವಿದೆ. ಕೃಷಿಕರಿಗೆ ಅನುಕೂಲವಾಗುವುದಾದಲ್ಲಿ ಮುಂದೆಯೂ ಹೆಚ್ಚಿನ ಮಂದಿಯನ್ನ ಸೇರಿಸಿಕೊಂಡು ಕೃಷಿ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಬಹುದು ಎಂಬುದು ಭಾಗವಹಿಸಿದ ಪ್ರಾಂಶುಪಾಲರೆಲ್ಲರ ಅಭಿಪ್ರಾಯವಾಗಿದೆ. ಬಹಳಷ್ಟು ಗದ್ದೆ ಬೇಸಾಯ ಹಿಂದಿನ ದಿನಗಳಲ್ಲಿ ಆಗ್ತಾ ಇತ್ತು. ಈಗ ಕೂಲಿ ಕಾರ್ಮಿಕರ ಕೊರತೆಯಿಂದಾಗಿ ಆ ಕೆಲಸ ನಿಂತು ಹೋಗಿದೆ. ಬಹಳಷ್ಟು ಗದ್ದೆಗಳು ಖಾಲಿ ಉಳಿದಿವೆ. ಅನ್ನಕ್ಕೆ ತಾತ್ವಾರ ಬಂದಿದೆ. ನಮ್ಮಲ್ಲಿ ಅಕ್ಕಿ ನಾವು ಬೇರೆ ಜಿಲ್ಲೆಗಳಿಂದ ನಾವು ತಂದು ಉಣ್ಣಬೇಕಾದಂಥ ಒಂದು ಪರಿಸ್ಥಿತಿ ಬಂದಿದೆ. ಸೊ ಈ ನಿಟ್ಟಿನಲ್ಲಿ ಖಾಲಿ ಉಳಿದಿರುವಂತಹ ಗದ್ದೆಗಳಲ್ಲಿ ಭತ್ತ ಬೆಳೆಯುವ ಒಂದು ಕಾರ್ಯಕ್ರಮ ಆಗಬೇಕು. ಆ ನಿಟ್ಟಿನಲ್ಲಿ ಪ್ರಾಚಾರ್ಯರ ಸಂಘ ಉಪನ್ಯಾಸಕರನ್ನು ಮತ್ತು ಪ್ರಾಚಾರ್ಯರುಗಳನ್ನು ಗದ್ದೆಗೆ ತಂದು ಮಕ್ಕಳಿಗೆ ಒಂದು ಸಂದೇಶ ಕೊಡಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಭಾಳಷ್ಟು ಒಳ್ಳೆಯ ಕಾರ್ಯಕ್ರಮ. ಮುಂದಿನ ದಿನಗಳಲ್ಲಿ ನಮ್ಮ ಊರಲ್ಲಿ ಬಾಕಿ ಭತ್ತ ಬೆಳೆಯದೆ ಖಾಲಿ ಉಳಿದಿರುವ ಎಲ್ಲ ಗದ್ದೆಗಳಲ್ಲಿ ಭತ್ತ ಬೆಳೆಯುವಂಥ ಕಾರ್ಯಕ್ರಮ ಆಗಲಿ, ಅನ್ನದಾತನಿಗೆ ಇನ್ನೂ ಹುರುಪು ಸಿಗಲಿ ಅಂತ ಹೇಳ್ತಾ ಬದ್ರಿಯಾ ಕಾಲೇಜಿನ ಪ್ರಾಂಶುಪಾಲರಾದ ಯೂಸುಫ್ ಅವರು ಮಾತನಾಡಿ, ಇದೊಂದು ಅರ್ಥಪೂರ್ಣವಾದ ಕಾರ್ಯಕ್ರಮ. ಕಾಸರಗೋಡು ಬಯಾರು ಕೃಷಿ ಕುಟುಂಬದಿಂದ ಬಂದವನು ನಾನು. ಕುಟುಂಬದ ಜೊತೆಗೆ ಕೃಷಿ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುತ್ತಿದ್ದೆನು. ವೃತ್ತಿ ನಿಮಿತ್ತ ನಗರಕ್ಕೆ ಬಂದಾಗ ಕೃಷಿ ಕಾರ್ಯದಲ್ಲಿ ಭಾಗಿಯಾಗಲು ಆಸೆಯಿತ್ತು. ಪ್ರಾಚಾರ್ಯರ ಸಂಘದಿಂದ ಅದು ನೆರವೇರಿದೆ. ಮುಂದೆಯೂ ಅನ್ನದಾತನ ಜೊತೆಗೆ ಕೈಜೋಡಿಸುವ ಕಾರ್ಯ ಇನ್ನಷ್ಟು ಸಂಘ ಸಂಸ್ಥೆಗಳಿಂದ ಆಗಬೇಕಾಗಿದೆ. ಈ ಮೂಲಕ ಕೃಷಿಕರಿಗೆ ನಾಗರಿಕರಿಗೆ ಕೃಷಿಯ ಬಗ್ಗೆ ಒಲವು ಹೆಚ್ಚಾಗುವುದು. ಹಲವಾರು ವರ್ಷಗಳ ಹಿಂದೆ ಕೃಷಿ ಚಟುವಟಿಕೆಯಲ್ಲಿ ತೊಡಗಿರುವಂತಹ ಪ್ರಾಂಶುಪಾಲರು ಉದ್ಯೋಗ ನಿಮಿತ್ತ ಈ ಚಟುವಟಿಕೆಯನ್ನೆಲ್ಲ ಮರೆತಿರುವಂತಹ ಇಂದಿನ ದಿನಗಳಲ್ಲಿ ನಾವು ಮತ್ತೆ ಅವರನ್ನು ಕೃಷಿ ಕಡೆಗೆ ಆಕರ್ಷಿತರಾಗಿಸಬೇಕು ಅಂತ ಹೇಳುವಂತಹ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಾವು ಕೃಷಿ ಚಟುವಟಿಕೆಯಲ್ಲಿ ತೊಡಗಿದರೆ ನಮ್ಮ ವಿದ್ಯಾರ್ಥಿಗಳು ಕೂಡ ಆ ಚಟುವಟಿಕೆಯಲ್ಲಿ ತೊಡಗುತ್ತಾರೆ. ಆ ಮೂಲಕ ಆ ಕೃಷಿ ಕ್ರಾಂತಿ ಆಗಬೇಕು ಎನ್ನುವಂತಹದ್ದು ನಮ್ಮ ಆಶಯ. ಜಿಲ್ಲಾ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಪ್ರಭಾರ ಉಪನಿರ್ದೇಶಕಿ ಎಲ್ವಿರಾ ಫಿಲೋಮಿನಾ, ಪ್ರಾಚಾರ್ಯರ ಸಂಘದ ಅಧ್ಯಕ್ಷ ಕೆಕೆ ಉಪಾಧ್ಯಾಯ, ಉಪಾಧ್ಯಕ್ಷರುಗಳಾದ ಉಮೇಶ್ ಕರ್ಕೇರ, ಶರ್ಮಿಳಾ ರಾವ್, ಕಾರ್ಯದರ್ಶಿ ಯೂಸುಫ್ ಮೊದಲಾದವರು ಸಾಥ್ ನೀಡಿದ್ರು. ಇದು ಒಂದು ಮಕ್ಕಳಲ್ಲಿ ಇದು ಮುಂದೆ ಬರಬೇಕು ಎಂಬ ದೃಷ್ಟಿಯಲ್ಲಿ ನಾವಿವತ್ತು ಇಲ್ಲಿ ಬಂದಿದ್ದೇವೆ. ನನ್ನ ಇದು ಮೊದಲ ಒಂದು ಎಕ್ಸ್ಪೀರಿಯನ್ಸ್. ಭತ್ತ ಬೆಳೀಲಿಕ್ಕೆ ಎಷ್ಟು ಕಷ್ಟ ಇದೆ, ಅದನ್ನು ಕೊಯ್ಯಲಿಕ್ಕೆ ಎಷ್ಟು ಕಷ್ಟ ಇದೆ ಅಂತ ಇವತ್ತು ಗೊತ್ತಾಯಿತು. ಆದ್ದರಿಂದ ಒಂದು ಸಂದೇಶ ಎಲ್ರಿಗೆ ಏನಂತ ಹೇಳಿದರೆ, ಅನ್ನ ಬಿಸಾಡುವ ಮೊದಲು ಯೋಚನೆ ಮಾಡಿ. ಯಾಕಂದರೆ ಸುಲಭದಲ್ಲಿ ಅನ್ನ ಯಾರಿಗೂ ಸಿಕ್ಕುವುದಿಲ್ಲ. ಸೊ ಇದೊಂದು ನಾನು ಇವತ್ತು ಇಲ್ಲಿ ಕಲ್ತಾ ಇರುವಂತಹ ವಿಷಯ. ಆದರೆ ಇದು ಮುಂದೆ ಇನ್ನು ಇದೇ ರೀತಿಯಾಗಿ ಬೆಳೀಬೇಕು. ತುಂಬ ಒಂದು ಗದ್ದೆಗಳಲ್ಲಿ ಈ ರೀತಿಯ ಕೆಲಸ ನಡೀಬೇಕು. ನಮಗೆ ಭತ್ತ ಅನ್ನ ಏನಿದೆ ಅದು ಇಲ್ಲಿಂದಲೇ ನಮಗೆ ಸಿಗುವ ಹಾಗೆ ಆಗಬೇಕು ಎಂಬ ಒಂದು ಆಸೆ. ಒಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಕೃಷಿಯ ಬಗ್ಗೆ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ವಿನೂತನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರುವುದು ಎಲ್ಲರಿಗೂ ಮಾದರಿ. ಇನ್ನು ವಿದ್ಯಾರ್ಥಿಗಳ ಜೊತೆಗೆ ಪ್ರಾಂಶುಪಾಲರು ಹಾಗೂ ಉಪನ್ಯಾಸಕರು ಭಾಗಿಯಾಗಿ ವಿದ್ಯಾರ್ಥಿಗಳಿಗೆ ಒಂದೊಳ್ಳೆ ಸಂದೇಶವನ್ನ ನೀಡಿದಂತಾಗಿದೆ. ಆರೀಫ್ ಕಲ್ಕಟ್ಟ, V4 News 24/7 ಉಳ್ಳಾಲ.